ಬಾಸ್ 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 ನಮ್ ಬಾಸು ಯಾರು? ನಮ್ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ, ಕಾಟೇರಾಗೆ, ಕರ್ನಾಟಕಕ್ಕೆ ಓಕೆ, ಸೊ ಎಲ್ಲರೂ ಕೌಂಟ್ ಮಾಡಿ 3, 2, 1 here go. ಕಾಟೇರ ಕಾಟೇರ ನಮ್ಮ ಪ್ರೀತಿಯ ಚಲನಚಿತ್ರ. ಎಲ್ಲರೂ ಒಟ್ಟಿಗೆ ಹೆಸರೋಣ, ನಮ್ಮ ಪ್ರೀತಿಯ ಚಿತ್ರ ಗ್ರ್ಯಾಂಡ್ ಓವರ್ಸೀಸ್ ರಿಲೀಸ್ ಅಂಡ್ ಸ್ಪೆಷಲ್ ಶೋ. ದುಬೈ ಕನ್ನಡಿಗರಿಗೆ ಸುವರ್ಣ ಅವಕಾಶ, ವಿಶೇಷ ಪ್ರದರ್ಶನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ಕಾಟೇರ ತಂಡದೊಂದಿಗೆ. ದಯವಿಟ್ಟು ಎಲ್ಲ ನಿಮ್ಮ ಬಂಧುಗಳು, ಮಿತ್ರರು, ಸ್ನೇಹಿತರು ಎಲ್ಲರನ್ನ ಕರ್ಕೊಂಡು ಬಂದು ಬರುವಂತಹ 7 ತಾರೀಕಿಗೆ ನಮ್ಮ ಇಮ್ನಾ ಬಟರ್ ಮಾಲ್ ಇದನ್ನ ಫುಲ್ ಮಾಡಿ. ದಯವಿಟ್ಟು ಯಾರು ಕುರ್ಚಿ ಕ್ಲಾಸ್ ಅನ್ನು ಹೊಡಿಬೇಡಿ, ಮೊದಲೇ ಹೇಳ್ತಿದ್ದೇವೆ, ಇಲ್ಲಿ ಫೈನ್ ಆಗ್ತಾರೆ ಗ್ಯಾರಂಟಿ. ಸೊ ದಯವಿಟ್ಟು ಎಲ್ಲರೂ ಈ ಒಂದು ಶೋವನ್ನ ಹೌಸ್ಫುಲ್ ಮಾಡಿ ಬರುವಂತಹ ಕಲಾವಿದರಿಗೆ, ಅವರಿಗೆ ಕೊಲ್ಲಿ ರಾಷ್ಟ್ರದ ಕನ್ನಡಿಗರ ತಾಕತ್ ಏನಂತ ತೋರಿಸೋದಕ್ಕೆ ಎಲ್ಲ ನಿಮ್ಮೆಲ್ಲರ ಅಭೂತಪೂರ್ವ ಸಹಕಾರ ನಮಗೆ ಅತ್ಯಗತ್ಯ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇದೆ. ಸೊ ಮೊದಲನೇದಾಗಿ ಈ ಮುಖಾಂತರ ಕಾಟೇರ ತಂಡದವ್ರಿಗೆ ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ. ಮತ್ತೆ ಈ ಮುಖ್ಯವಾಗಿ ಈ ಕಾಟೇರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮೂವಿ ಇಲ್ಲಿ ತರಬೇಕಾದ್ರೆ ಅಷ್ಟು ಈಸಿ ಆಗಿರಲಿಲ್ಲ. ಚಾಲೆಂಜಿಂಗ್ ಸ್ಟಾರ್ ಅವ್ರ ಚಾಲೆಂಜಿಂಗ್ ಇಂಗಿತ್ ಅವ್ರದ್ದು ಟೈಟಲ್ ಏನಿದೆಯೋ ಅದೇ ಥರ ಎಷ್ಟೊಂದು ಚಾಲೆಂಜಿಂಗ್ ಫೇಸ್ ಮಾಡಿಕೊಂಡು ಇವತ್ತು ಕಾಟೇರ ಬರ್ತಾ ಇದ್ದಾರೆ. ಅದೇ ಹೇಳ್ತಾರೆ, ದರ್ಶನ್ ಅವರ ಚಿತ್ರ ಅಷ್ಟು ಈಸಿಯಾಗಿ ಬಂದ್ಬಿಟ್ರೆ ಅದಕ್ಕೊಂದು ಮಜಾ ಇರೋದಿಲ್ಲ. ಸುಮಾರು ಅನೇಕ ಚಾಲೆಂಜ್ಗಳು ಫೇಸ್ ಮಾಡಿಕೊಂಡು ಇವತ್ತು ದುಬೈಯಲ್ಲ, ಇಡೀ ಗಲ್ಫಲ್ಲಿ ಅದು ನಮಗೆ ಸಿಕ್ಕಿರೋದು ಒಂದು ಹೆಮ್ಮೆ ವಿಷಯನೇ. ಈ ಮುಖ್ಯವಾಗಿ ಈ ಮೂಲಕ, ಈ ವೇದಿಕೆ ಮುಖಾಂತರ ನಾನು ನಮಗೆ ಸಹಕಾರ ನೀಡಿದಂಥ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಅವರಿಗೆ ನಾನು ಇಲ್ಲಿಂದಲೇ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ರಾಕ್ಲೈನ್ ವೆಂಕಟೇಶ್ ಅವರು ಇಲ್ಲ ಅಂತಿದ್ರೆ ಇವತ್ತು ಈ ಮೂವಿ ಇಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅವರ ಒಂದು ಸಪೋರ್ಟ್ ಆಗಲಿ, ಮತ್ತು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು, ಇಲ್ಲ ನೀವು ಮಾಡಿ, ಇದನ್ನು ಚೆನ್ನಾಗಿ ಮಾಡಿ ಅಂತೇಳಿ, ಇಷ್ಟು ದೊಡ್ಡ ಬಜೆಟ್ ಮೂವಿ, ಇದು ದೊಡ್ಡ ಬ್ಯಾನರು ಮತ್ತು ದೊಡ್ಡ ಹೀರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡ ಹೀರೋ ಅವರು. ಆ್ಯಂಡ್ ಓವರ್ಸೀಸ್ನಲ್ಲೇ ದರ್ಶನ್ ಅವ್ರ ಮೂವಿ ಎಲ್ಲೂ ರಿಲೀಸ್ ಆಗಿಲ್ಲ, ಅವ್ರಿಗೆ ಇಷ್ಟನೂ ಇಲ್ಲ ಆ್ಯಕ್ಚುಲಿ ಎಲ್ಲೂ ರಿಲೀಸ್. ಅವರು ಕರ್ನಾಟಕ, ನೀವು ಎಷ್ಟೊಂದು ಇಂಟರ್ವ್ಯೂ ನೋಡಿರ್ತೀರ, ಅವ್ರು ಹೇಳೋದೇ ಫಸ್ಟು ನಮ್ಮ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಆದರೆ ಸಾಕು, ನಮಗೆ ಪ್ಯಾನ್ ಇಂಡಿಯಾನೂ ಬೇಡ, ಪ್ಯಾನ್ ವರ್ಲ್ಡು ಬೇಡ ಅಂತ ಅವರು ಎಲ್ಲರಿಗೂ ಹೇಳೋದು. ಆದರೆ ಈ ಮುಖಾಂತರ ಫಸ್ಟ್ ಟೈಮ್ ಅವ್ರದ್ದು ಓವರ್ಸೀಸ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇದನ್ನು ಈ ಒಂದು ರಿಲೀಸ್ ಮಾಡುವಂಥ ಸೌಭಾಗ್ಯವರು ನಮಗೆ ಅದು ಕೊಟ್ಟಿದ್ದಾರೆ. ಸೊ ಈ ಮುಖಾಂತರ ದರ್ಶನ್ ಅವ್ರಿಗೂ ಕೂಡ ನಾನು ಧನ್ಯವಾದ ಅಂತ ತಿಳಿಸ್ತೇನೆ. ಮತ್ತು ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ಕರ್ನಾಟಕದಲ್ಲೇ ದರ್ಶನ್ ಅವರು ಹೋಗಿ ಅವ್ರ ಸಿನಿಮಾ ಅಲ್ಲಿ ಯಾವುದೇ ಥಿಯೇಟ್ರಲ್ಲೂ ನೋಡಲ್ಲ, ಮತ್ತು ಥಿಯೇಟ್ರ್ ವಿಸಿಟು ಮಾಡಲ್ಲ. ಏನಕ್ಕೆ ಅಂತಂದರೆ ಅವ್ರು ಹೋಗ್ದೇನೆ ಲಾಸ್ಟ್ ವೀಕಲ್ಲಿ ಎವ್ರಿಡೇ ಮೂವೀಸ್ ಬರ್ತಾಯಿತ್ತು. ಆಲ್ಮೋಸ್ಟ್ ಒಂದು 8 ಥಿಯೇಟ್ರ್ ಇರಬೇಕು, 8 ಥಿಯೇಟ್ರದ ಗ್ಲಾಸು ಎಲ್ಲ ಫುಲ್ ಪೀಸ್ ಆಗಿದೆ. ಸೊ ಅದು ಕ್ರೇಜ್ ಹಂಗೆ ಇದಾಗಿರೋದು. ಸೊ ನಾನು ಹೋಗಿ ಥಿಯೇಟ್ರು ನಾನು ನೋಡಿದೆ, ತುಂಬಾ ಕಷ್ಟ, ನನಗೆ ಒಳಗಡೆ ಹೋಗೋಕ್ಕೆ ಕಷ್ಟ ಆಗಿತ್ತು. ಸೊ ಪ್ರೋಟೋಕಾಲ್ ಇದ್ರೂ ತುಂಬಾ ಕಷ್ಟದಿಂದ ಹೋಗಿ ಸಿನಿಮಾ ನೋಡಿ, ಸೀಟು ಇರಲಿಲ್ಲ. ಆ ಒಂದು ಕಷ್ಟದಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡು ನೋಡಿತ್ತು. ಸೊ ಅಷ್ಟೊಂದು ಕ್ರೇಜ್ ಇತ್ತು. ಸೊ ಇಂಥ ಒಂದು ಸಿಚುಯೇಷನಲ್ಲಿ ಕೂಡ ದರ್ಶನ್ ಅವ್ರು ಅಲ್ಲಿಗೆ ಯಾವುದೇ ಥಿಯೇಟ್ರಿಗೂ ವಿಸಿಟ್ ಮಾಡಲ್ಲ. ಅಂಥದ್ರಲ್ಲಿ ನಮ್ಮ ದುಬೈ ಬರ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲ ಇಡೀ UAE ಅವ್ರಿಗೆ ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಈ ಒಂದು ಬರುವ ಭಾನುವಾರ 7ನೇ ತಾರೀಕು ಒಂದು ಸ್ಪೆಷಲ್ ಶೋ ಮಾಡಬೇಕು ಅಂತ ಹೇಳಿ, ಅದಕ್ಕೆ ಮುಂಚೆ ನಾವು ಅನೇಕ ಬೇರೆ ಬೇರೆ ಪ್ಲ್ಯಾನ್ಸ್ ಕೂಡ ಇತ್ತು. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು. ಯಾಕಂದರೆ ದರ್ಶನ್ ಸರ್ ಇರುವಂಥ ಫ್ಯಾನ್ ಬೇಸ್ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅಷ್ಟು ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ಹಾಗೆ ಕೂಡ ಬೇರೆ ಬೇರೆ ದೇಶದಲ್ಲಾಗಲಿ ವಿದೇಶದಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಅವ್ರದ್ದು ಬೇರೆ ಒಂದು ಲೆವೆಲಲ್ಲಿ ಮಾಡಬೇಕು ಅನ್ನೋದು ಕಾರಣಾಂತರದ ನಮಗೆ ಸಮಯ ತುಂಬ ಕಡಿಮೆ ಆಯಿತು. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ವಿತ್ ಕಾಟೇರ ಟೀಮ್ ಅಂತೇಳಿ, ಅದ್ರಲ್ಲಿ ನಮ್ಮ ಜೊತೆಯಾಗಿ
ಅದರಲ್ಲಿ ಮುಖ್ಯವಾಗಿ ಹೀರೋಯಿನ್ ನಾಯಕ ನಟಿ ಬಂದು ನಮ್ಮ ಮಹೇಶ್ರೀ ಅವರ ಮಗಳು. ಇದು ಮೊದಲೇ ಡೆಬ್ಯೂ ಮೂವಿ ಆಗಿದೆ. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾರಾಷ್ಟ್ರ ಮ್ಯಾಮ್ ಕೂಡ ಬರ್ತಾ ಇದ್ದಾರೆ. ಹಾಗೆ ಈ ಚಿತ್ರದ ನಿರ್ದೇಶಕರಾದ ತರುಣ್ ಸುಧೀರ್ ಅವರು ಬರ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ಈ ಚಿತ್ರದ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇವರೆಲ್ಲ ನಮ್ಮ ಜೊತೆ ಅವತ್ತು ಭಾನುವಾರ ಸ್ಪೆಷಲ್ ಶೋಗೆ ಬರ್ತಾರೆ, ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಎಲ್ಲರೂ ಮಾತಾಡಿಸ್ತಾರೆ. ಸೊ ಇದನ್ನು ನಾವೊಂದು ದೊಡ್ಡ ಅಫ್ಕೋರ್ಸ್ ಈಗ ದರ್ಶನ್ ಅವ್ರದ್ದು ಅಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸುದ್ದಿ ಅಂತಂದರೆ ಫಸ್ಟ್ TRP ಹೈ TRP ಹೋಗೋದೇ ದರ್ಶನ್ ಅವ್ರದ್ದು. ಅದು ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ನೀವು ಸ್ಕ್ರಾಲ್ ಮಾಡ್ತಾ ಇದ್ರೆ ಬರೀ ಅವ್ರದ್ದೇ ಬರ್ತಾ ಇರುತ್ತೆ. ಲಾಸ್ಟ್ 1 ವೀಕಿಂದ ಬರೀ ಕಾಟ್ಯಾರದೇ ಬರ್ತಾ ಇದೆ. ಈ ಒಂದು ದುಬೈದು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು. ಈ ಸಕ್ಸಸ್ ಆಗಬೇಕು ಅಂತಂದರೆ ಯಾರೋ ಒಬ್ಬರಿಬ್ಬರು ಖಂಡಿತ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಶಾರ್ಟ್ ನೋಟಿಸಲ್ಲಿ, ಯಾಕಂತಂದರೆ ನಮಗೆ ನಾವು ಬಂದಿದ್ದೆ ನಿನ್ನೆ ಬೆಂಗಳೂರಿಂದ, ಅಲ್ಲಿ ಪ್ರೆಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಈ ಶಾರ್ಟ್ ನೋಟಿಸಲ್ಲಿ ನಾವು ಎಷ್ಟು ಜನ ಕರೆಯೋಕ್ಕಾಗುತ್ತೋ ಅಷ್ಟನ್ನು ಕರೆದು ಈ ಒಂದು ಟಿಕೆಟ್ ಲಾಂಚಿಂಗ್ ಮಾಡಿ ವಿತಿನ್ 3-4 ಡೇಸಲ್ಲಿ ನಮಗೆ 438 ಸೀಟ್ ಕೆಪಾಸಿಟಿ ಇರುವಂಥ ಇಬನ್ ಬಜೆಟ್ ಮಾಲ್ನಲ್ಲಿ ಈ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಇರೋದು. ಅಫ್ಕೋರ್ಸ್ ಅದು ಫುಲ್ ಆಗೇ ಆಗುತ್ತೆ, ಯಾಕಂದರೆ ಅವ್ರಿಗೆ ಕ್ರೇಜ್ ಹಂಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ದೆಲ್ಲ ಸಪೋರ್ಟ್ ಬೇಕು. ಸಪೋರ್ಟ್ ಇದ್ರೇ ಖಂಡಿತ ಇದನ್ನು ಸಕ್ಸಸ್ ಮಾಡೋಕ್ಕೆ ಸಾಧ್ಯ. ಸೊ ನಮ್ಮ ಜೊತೆ ಎಲ್ಲ ನೀವು ಜೊತೆಗೂಡಿ ಈ ಒಂದು ಕಾಟ್ಯಾರ ಚಿತ್ರ ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾನ ನಾವು ವರ್ಲ್ಡ್ ವೈಡಲ್ಲಿ ಇನ್ನೂ ಹೆಚ್ಚಾಗಿ ಅಲ್ಲಿಂದ ತೊಗೊಂಬಂದು ಇಲ್ಲಿ ಒಂದು ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ರಿಲೀಸ್ ಆಗುತ್ತೆ, ಫಂಕ್ಷನ್ಸ್ಗಳು ನಡೆಯುತ್ತೆ, ಎಲ್ಲ ಆಗುತ್ತೆ. ಕನ್ನಡದಲ್ಲಿ ತುಂಬ ಕಡಿಮೆ. ಸೊ ಏನಕ್ಕೆ ಅಂತಂದರೆ ಅದೊಂದು ಯಾರೂ ಬರೋದಿಲ್ಲ, ರಿಸ್ಕ್ ತೊಗೊಳಲ್ಲ. ಅಯ್ಯೋ ಏನಕ್ಕಪ್ಪ ಕನ್ನಡ ಮಾರ್ಕೆಟ್ ಅಷ್ಟಿಲ್ಲ ಹಂಗೆ ಹಿಂಗೆ ಅಂತಾರೆ. ಸೊ ಆ ಥರ ಏನಿಲ್ಲ. ಸೊ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಆ್ಯಂಡ್ ಪರ್ಸ್ನಲಿ ನಾನು ಮೂವಿ ನೋಡಿದಾಗ ನನಗನ್ಸಿದ್ದು ಇಟ್ಸ್ ಎ ವೆರಿ ನೀಟ್ ಆ್ಯಂಡ್ ಕ್ಲೀನ್, ಫ್ಯಾಮಿಲಿ ಓರಿಯೆಂಟೆಡ್ ಮತ್ತು ಹೆಚ್ಚಾಗಿ ಹಳ್ಳಿ ಸೊಗಡಿರುವಂಥ ಒಂದು ಚಿತ್ರ ಇದು. ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ. ಹೆಚ್ಚಾಗಿ ಇದನ್ನು ಹಳ್ಳಿ ಕಡೆ ಆಲ್ರೆಡಿ ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ಯಾಕಂದರೆ ಇದು ಮುಖ್ಯ ಒಂದು ಸ್ಟೋರಿ ಬೇಸ್ ಲೈನ್ ಇರೋದೇ ರೈತನ ಮೇಲೆ. ಸೊ ರೈತರ ಬಗ್ಗೆ ಮಾಡಿರುವಂಥ ಒಂದು ಚಿತ್ರ ಆಗಿರೋದಕ್ಕೆ ಇಡೀ ಕರ್ನಾಟಕದಲ್ಲಿ ಸಕ್ಸಸ್ ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ಇಲ್ಲೂ ಕೂಡ ಓವರ್ಸೀಸ್ನಲ್ಲಿ ಬರೀ ಗಲ್ಫಲ್ಲೆಲ್ಲ ಬೇರೆ ಯುರೋಪ್ ಕಂಟ್ರೀಸ್ಗಳಲ್ಲೂ ಅದು ರಿಲೀಸ್ ಆಗ್ತಾ ಇದೆ. ಸೊ ಖಂಡಿತ ಸಕ್ಸಸ್ ಆಗುತ್ತೆ. ಆ್ಯಂಡ್ ನಮಗೆಲ್ಲ ಗೊತ್ತಿರುವಂಥ ಲಾಸ್ಟ್ ಟೈಮ್ ನಮ್ಮ ಮಾಸ್ತಿ ಅವ್ರು ಬಂದಿದ್ದರು. ಅವರು ಈ ಸುಧಾಕರ್ ಅವರು ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದರಲ್ಲಿ ವರ್ಕ್ ಮಾಡಿರೋದು. ಆ್ಯಂಡ್ ಮುಖ್ಯವಾಗಿ ದೊಡ್ಡ ಅವಿನಾಶ್ ಸರ್ ಆಗಿರ್ಬೋದು, ಆಮೇಲೆ ಕುಮಾರ್ ಗೋವಿಂದ್ ತುಂಬ ವರ್ಷ ಆದಮೇಲೆ ಈ ಸಿನಿಮಾ ಮುಖಾಂತರ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ಆಮೇಲೆ ಶ್ರುತಿ ಅವ್ರು ಮಾಡಿದ್ದಾರೆ. ಸೊ ಎಲ್ಲ ದೊಡ್ಡ, ಆಮೇಲೆ ಪದ್ಮಾ ವಾಸಂತಿ ಅವರು. ಸೊ ಇಂಥ ದೊಡ್ಡ ಕಲಾವಿದರು ಸೇರಿ ಮಾಡಿರೋಂಥ ಚಿತ್ರ. ಆ್ಯಂಡ್ ಇನ್ನೊಂದು ಮುಖ್ಯ ಅಪ್ಪಟ ಕನ್ನಡ ಚಿತ್ರ. ಸೊ ಈ ಒಂದು ಮೂವಿನ ನಾವನ್ನ ಸಕ್ಸಸ್ ಮಾಡಬೇಕು. ಆ್ಯಂಡ್ ಇದನ್ನು ಸಕ್ಸಸ್ ಮಾಡ್ತೀವಿ ಅಂತ ಖಂಡಿತ ನನಗೆ ನಂಬಿಕೆ ಇದೆ. ಆ್ಯಂಡ್ ಈಗ ನಾವು ನಮ್ಮ ಟಿಕೆಟ್ ಇನ್ನು ಅವ್ರಿಗೆ ಎಷ್ಟು ಟಿಕೆಟ್ ಬೇಕಾದ ಮತ್ತೆ ನಮ್ಮೊಂದಿಗೆ ಪಡ್ಕೊಳ್ತಿದ್ದಾರೆ. ದಯವಿಟ್ಟು ಜೋರದ ಚಪ್ಪಾಳೆಯನ್ನ ಶಶಿಧರ್ ನಾಗರಾಜ್ ಅವರಿಗೆ. ಇಬ್ರು ಇಲ್ಲಿದ್ದಾರೆ, ನಮ್ಮ ಸೆಂಥಿಲ್ ಮತ್ತು ಪೀಟರ್. ಇವರೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಶುಭ ಕೋರ್ತಾ ಇದ್ದೇನೆ. ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಯಾರು ಸಾಧಿಸಕ್ಕಾಗದಿರುವಂತ ಹೆಜ್ಜೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ದರ್ಶನ್ ಒಬ್ಬ ಆರ್ಗ್ಯಾನಿಕ್ ಹೀರೋ. ನೀವೆಲ್ಲರೂ ನೋಡಿದ್ದೀರಿ, ಅವರಿಗೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಬಂದಂತ ಒಬ್ಬ ಹೀರೋ. ಅವರು ಎಲ್ಲ ಅಡೆತಡೆಗಳನ್ನು ನುಗ್ಗಿ ಇವತ್ತು ಇಷ್ಟೊಂದು ಜನ ಒಂದು ಥಿಯೇಟರ್ನ ಚೆಕಪ್ ಮಾಡುವಷ್ಟು ಜನ ಹೋಗಿ ಅವರು ಒಂದು ಚಿತ್ರವನ್ನು ನೋಡ್ತಾರೆ ಅಂದ್ರೆ ಆ ಒಬ್ಬ ಹೀರೋಗೆ ಇರುವಂತ ನೆಲ ಜಲದ ಬದ್ಧತೆ. ಯಾಕೆಂದ್ರೆ ಒಂದು ಕಡೆ ಅವ್ರು ಹೇಳಿದ್ದನ್ನ ಕೇಳಿದೆ, ಅವ್ರು ಹೇಳಿದ್ರು 3 ಕಾರಣಕ್ಕೆ ನಾನು ಚಿತ್ರವನ್ನು ಮಾಡೋದು, 3 ಮಾತ್ರ ನನಗೆ ಮುಖ್ಯವಾದ ಉದ್ದೇಶ. ಏನು? ಅದು ನೆಲ, ಜಲ, ಭಾಷೆ. ಅದಕ್ಕೆ ಕೆಟ್ಟದಾಗಿ ಯಾವತ್ತು ನನ್ನಿಂದ ಹೇಳಿಸಬಾರ್ದು, ಅದರಲ್ಲಿ ಮಾತಾಡಿಸಬಾರ್ದು. ಅದು ಮೊದಲನೇ ಉದ್ದೇಶ. 2ನೇದು, ಹೆಣ್ಣನ್ನ ಯಾವತ್ತು ತುಚ್ಛವಾಗಿ ನೋಡಬಾರ್ದು, ಆ ಒಂದು ಕಾರಣ ಇರಬೇಕು. 3ನೇದು, ನಮ್ಮೆಲ್ಲರಿಗೂ ಅನ್ನದಾದ ಪ್ರೊಡ್ಯೂಸರ್, ಅವ್ರಿಗೆ ಒಳ್ಳೇದಾಗಬೇಕು. ಈ 3 ಪಾಯಿಂಟಿಂದ ಮಾಡುವಂಥದ್ದು ಅಂತ ಹೇಳಿದಾಗ ಅಲ್ಲಿರೋರು ಎಲ್ಲರೂ ಕೂಡ ಎಷ್ಟು ಚಪ್ಪಾಳೆ ಹಾಕಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ರು ಅಂದ್ರೆ ನನಗೆ ಇವತ್ತು ಮರೆಯಕ್ಕಾಗ್ತಾ ಇಲ್ಲ. ಮತ್ತು ದರ್ಶನ್ ಮತ್ತು ನಮ್ಮ ಸಂಬಂಧ ಬಹಳ ಅವಿನಾಭಾವವಾದಂತಹ ಒಂದು ಸಂಬಂಧ. ಕರ್ನಾಟಕ ಸಂಘ ದುಬೈಗೆ ನಾವು ಅವರನ್ನ ಕರೆಸಿದ್ದೀವಿ. ನಮ್ಮ ದಯಾ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಮನೋಹರ್ ರೆಡ್ಡಿ ಅವರೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರೆಲ್ಲ ಇದ್ದಾಗ ಕರೆಸಿದಂಥ ಒಂದು ಕಾರ್ಯಕ್ರಮ. ಅವಾಗೆಲ್ಲ ನಾನು ಬರೀ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೆ. ಬಟ್ ಅವರು 4 ಸಾರ್ತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು
ಕರ್ನಾಟಕ ಸಂಘ ದುಬೈಗೆ ನಾನು ಒಬ್ಬ ಆರ್ಡಿನರಿ ಮೆಂಬರ್, ನನಗೆ ಒಂದು ರೂಪಾಯಿ ಕೂಡ ಅಂತ ಹೇಳಿ ಅವತ್ತಿನ ದಿನದಲ್ಲೇ ಕೂಡ ನಮ್ಮನ್ನ ಹರಸಿದಂಥವರು, ನಮಗೆ ಪ್ರೋತ್ಸಾಹ ಕೊಟ್ಟಂಥವ್ರು, ಅವರನ್ನ ನಾವು ಖಂಡಿತ ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಈ ಮೂಲಕ ನಾನು ಕರ್ನಾಟಕ ಸಂಘ ದುಬೈ ಈ ಒಂದು ಚಿತ್ರದ ಸಕ್ಸಸ್ಸಿಗೆ, ಯಶಸ್ಸಿಗೆ ಖಂಡಿತ ಯಾವ ಸಹಾಯವನ್ನು ಬೇಕಾದರೂ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ, ಮಾಡೇ ಮಾಡ್ತೇವೆ. ನಮ್ಮ ಪೀಟರ್ಗಾಗಿ, ಸೆಂಥಿಲ್ಗಾಗಿ ಮತ್ತು ನಮ್ಮ ಹೀರೋ ದರ್ಶನ್ ಅವರಿಗಾಗಿ ಮತ್ತು ನಮ್ಮ ಪ್ರೊಡ್ಯೂಸರ್ ಆಕ್ಲೈನ್ ವೆಂಕಟೇಶ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು ಸುಮಲತಾ ಅವ್ರ ಜೊತೆಗೆ, ಮರೆತಿಲ್ಲ, ಇನ್ನೂ ನೆನಪುಗಳು ಹಿಂಗೆ ಇದೆ. ಸೊ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ತುಂಬ ಸಂತೋಷ. ಖಂಡಿತ ಮನದಾಳದಿಂದ ಹೇಳ್ತಾ ಇದ್ದೇನೆ, ಈ ಚಿತ್ರ ಸಕ್ಸಸ್ ಆಗಲೇಬೇಕು. ಇದಕ್ಕೆ ಏನು ಬೇಕಾದಂಥ ಟಿಕೆಟ್ ಸೇಲ್ಗಾಗಲಿ, ಜನಗಳನ್ನ ಕರ್ಕೊಂಬರೋದಕ್ಕಾಗಲಿ, ನಮ್ಮ ಕಮ್ಯುನಿಕೇಷನ್ ರೀಚ್ ಮಾಡೋದಕ್ಕಾಗಲಿ 100% ನಾವು ಎಫರ್ಟ್ ಹಾಕ್ತೇವೆ. ಇದನ್ನು ಸಕ್ಸಸ್ ಮಾಡಿ ಕೊಡ್ತೇವೆ. ನಿಮ್ಮೆಲ್ಲರ ಒಂದು ಸಾಥ್ ಅದ್ರ ಜೊತೆಗೆ ಇರಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಒಂದು ಸಾಹಸ ಏನಿದೆಯಲ್ಲ, ಇಷ್ಟು ದೊಡ್ಡ ಹೀರೋ ಅವ್ರಿಗೆಲ್ಲೂ ರಿಲೀಸೇ ಆಗಲಿಲ್ಲ ಇದುವರೆಗೂ. ಅಂತ ಒಂದು ಚಲನಚಿತ್ರವನ್ನು ನಾನು ನೋಡ್ತಾ ಇದ್ದೆ. ಪೀಟರ್ ಮತ್ತೆ ಮಮತಾ ಇಬ್ರು ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು 2 ವಾರ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಹುಡುಕ್ತಾ ಇದ್ದೆ ಕಾರಣ ಏನು ಅಂತ. ತುಂಬಾ ಎಫರ್ಟ್ ಹಾಕಿದ್ದಾರೆ, ಇಲ್ಲಾಂದ್ರೂ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಚಲನಚಿತ್ರ ನಮಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕಾಂತಾರದಂಥ ಚಲನಚಿತ್ರಗಳನ್ನ ಯಾರ್ಯಾರಿಗೆ ಕೊಟ್ಟರು ಅಂತ ನೋಡಿದೀವಿ. ಕನ್ನಡದವ್ರು ಯಾರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕಿಂತ ಒಂದು ಹೆಚ್ಚು ಇದನ್ನು ಪಡೆದಿರುವಂಥ, ಒಂದು ಪಬ್ಲಿಸಿಟಿ ಪಡೆದಿರುವಂಥ ಚಿತ್ರ ಅಂತಂದ್ರೆ ಇದು ಕಾಟೇರ. ಅಂತ ಒಂದು ಚಿತ್ರವನ್ನು ನೀವು ತಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮ್ಮ ಸಾಮರ್ಥ್ಯಕ್ಕೆ ನಾನು ಸಲ್ಯೂಟ್ ಹೇಳಲೇಬೇಕು. ನಾನು ಪೀಟರ್ ಮತ್ತು ಇವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಯಾವಾಗಿಂದ ಅವರ ಚಲನಚಿತ್ರದ ತವಕ 10 ವರ್ಷಗಳು, ಇವತ್ತಿಂದಲ್ಲ, ಅಲ್ಲಿಂದನೇ ಇವರು ಪ್ರಯತ್ನ ಎಷ್ಟಿತ್ತು. ನಮ್ಮ ಕೈಲಾದಂಥ ಸಹಕಾರವನ್ನು ನಾವು ಮಾಡಿದ್ದೇವೆ, ಇನ್ನು ಮುಂದೆನೂ ಕೂಡ ಮಾಡ್ತೇವೆ. ಇಂಥ ಒಂದು ದಿಟ್ಟ ಪ್ರಯತ್ನವನ್ನು ಮುಂದುವರಿಲಿ. ಫಸ್ಟ್ ಎವರ್ ಪ್ರೀಮಿಯರ್ ಶೋ ವಿತ್ 450 ಸೀಟ್ಸ್ ಅಂತ ಹೇಳಿದ್ರೆ ಇದು ಕಾಟೇರ ಮಾತ್ರ ಆದ ಒಂದು ಕೀರ್ತಿಗೆ ಸಿಗುವಂಥದ್ದು. ಇನ್ನೂ ಹೆಚ್ಚು ಬೆಳೀಲಿ. ಇದರಲ್ಲಿ ಒಂದು ದೊಡ್ಡ ಸಕ್ಸಸ್ನ ನೀವು ಕಾಣ್ತೀರಿ. ಅದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.